ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕುಡ್ಲದ ಉರುವಡು ಕೋಟೆಕಣಿ ಮಾರ್ಗದ ಇಲ್ಲೊಂಜೆಟ್ಟು ಅಂಗಾರೆ ಪುಲ್ಯಕಾಂಡೆ ದರೋಡೆ ನಡಪಾಯಿನ ನಾಲ್ವೆರೆನು ಪೊಲೀಸರು ಸಕಲೇಶ್ಪುರ ಪೊಲೀಸರನ್ನ ಸಾಯೋಡು ಬಂಧನ ಮಲ್ತಿದರು ಬಜೆ 5 ಗಂಟೆದ ಉಲೈ ಪತ್ತಿನವು ಸಾರ್ವಜನಿಕ ಮೆಚ್ಚುಗೆ ಸಂದಿದನು ಕುಡ್ಲಾ ಉರುವ ಕೋಟೆಗಣಿ ಮಾರ್ಗದ ವಿಕ್ಟರ್ ಮೆಂಡೋನ್ಸಾ ಪನ್ಪುನರ್ನ ಇಲ್ಲಡು ಅಂಗಾರೆ ಪುಲ್ಯಕಾಡೆ ಮೂಜರೆ ಗಂಟೆದ ಪೊರ್ತುಡು ದರೋಡೆ ನಡೆತಿದ್ದಿತ್ತಲು ಬರ್ಮುಡ ಚಡ್ಡಿ ಬೊಕ್ಕ ಬನ್ಯಾನ್ ಪಾಡ್ದಿತ್ತಿನ ಚಡ್ಡಿ ಗ್ಯಾಂಗ್ದ ನಾಲ್ವರು ಇಲ್ಲದ ಕಂಡಿ ತುಂಡು ಮಲ್ತದು ಇಲ್ಲಡಿತ್ತಿನ ಹಿರಿಯರು ಮೆಂಡೋನ್ಸಾ ಬೊಕ್ಕ ಬೊಡಿದಿ ಪ್ಯಾಟ್ರಿಸಿಯಾ ಪುದರ್ದ ಇರುವರೆಗೂ ಪೆಟ್ಟು ಪಾಡ್ದು ದರೋಡೆ ಮಲ್ತದಿತ್ತರು 12 ಲಕ್ಷ ರೂಪಾಯಿ ಬೆಲೆತ ಬಂಗಾರು ಮೊಬೈಲ್ ಫೋನು 1 ಲಕ್ಷ ರೂಪಾಯಿ ಬೆಲೆತ ವಾಚ್ಲೆನ್ ಪತ್ತೊಂದು ಅವೇ ಇಲ್ಲದ ಕಾರ್ದ ಒಟ್ಟುಗು ಪದ್ರಡಾದಿತ್ತೇರು ದರೋಡೆ ಗೊತ್ತಾಯಿನ ಬೇರಿಕೆ ಕಾರ್ಯಗು ಜತ್ತಿನ ಪೊಲೀಸರು ಮುಲ್ಕಿಡ್ ಕಾರ್ ನಾಡು ಪತ್ತದೇರು ಕಾರು ಉಂಟಾದ ಕುಡ್ಲದಂಚಿ ಬೈದಿನ ಸಿಸಿಟಿವಿ ಪಿಂದದು ನಿಘಂಟು ಗೊತ್ತಾತಂಡು ಅಂಚಾದ ಆ ಪೊರ್ತರು ಕುಡ್ಲದಂಚಿ ಪೋಯಿನ ಬಸ್ಲೆನ ಮಾಹಿತಿ ದೆತ್ತೊಂದೇರು ಅಪ್ಪಗ ಬಾಗಲಕೋಟೆ ಹಿಡಿದು ಬತ್ತಿನ ಬಸ್ ಏರ್ದು ಕುಡ್ಲಗ ಬತ್ತದು ಕುಡ್ಲದ ಬಸ್ ಸ್ಟ್ಯಾಂಡ್ ಹಿಡಿದು ಬೆಂಗಳೂರು ಬಸ್ ಹಿಡಿದು ಪೋಯಿನ ಮಾಹಿತಿ ದಿಕ್ಕದಂಡು ಕುಡ್ಲ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಸನ ಎಸ್ಸಿಪಿಯರಿಗೂ ಮಾಹಿತಿ ಕೊಡ್ದು ಆರೋಪಿಲಿನ ಪತ್ತರೆ ಬಲೆ ಬೀಜಾದರು ಬಸ್ ಸಕಲೇಶ್ಪುರಕ್ಕೂ ಮುಟ್ಟುನಗನೆ ಸಕಲೇಶ್ಪುರ ಡಿವೈಎಸ್ಪಿ ದುಂಬಾಳ್ತದ ಕೂಟ ಬಸ್ಸನ್ನು ತಡೆತದು ಬಸ್ ಹಿಡಿತಿನ 4 ದರಡೆ ಕೋರರೇನು ಪತ್ತಿದರು ಆರೋಪಿಲು ಮತ ಮಧ್ಯಪ್ರದೇಶದ ಕುಲಾದಿತ್ತದು ರಾಜಸಿಂಗ್ವಾನಿಯ ಮಯೂರ್ ಬಾಲಿ ಬೊಕ್ಕ ವಿಕ್ಕಿಯಿಂದ ಗುರ್ತ ಮಲ್ತಿದರು ಮಯೂರ್ 30 ವರ್ಷ ಪ್ರಾಯದ ಯಾದಿತ್ತದು ಬಾಕಿದ 3 25 ವರ್ಷದುಲಾಯ್ದ ಜವಣೆರ ಅದುಲ್ಲೇರು ಕುಡ್ಲದ ಉರುವ ಕೋಟೆಕಣಿ ಕೈತಲ್ ಇಲ್ಲೊಂಜೆಟ್ಟು ದರೋಡೆ ನಡಪಾಯಿನ ಚಡ್ಡಿ ಗ್ಯಾಂಗ್ದ ನಾಲ್ವೆರೆನು ಜಾಗಿ ತನಿಖೆಗಳೆ ತಂದು ಪೋನಗ ಆರೋಪಿಲು ಪೊಲೀಸರಿಗೂ ಪೆಟ್ಟುಪಾಡೇರು ಪ್ರಯತ್ನ ಮಲ್ಪನಗ ಪೊಲೀಸರ ಅಕ್ಲಿನ ಕಾರ್ಗ್ ಗುಂಡುಪಾಡಿನ ಸಂಗತಿ ಬುಧವಾರ ಪುಲ್ಯಕಾಂಡೆ ನಡೆತಿದ್ದರು ಕುಡ್ಲದ ಉರುವ ಕೋಟೆಕಣಿ ಕೈತಲ್ದ ಇಲ್ಲೊಂಜಕ್ಕೆ ಪೊಗ್ಗುದು ಇಲ್ಲಡಿತ್ತಿನ ಹಿರಿಯರು ಕಂಡನೆ ಬೊಡಿದೆಗು ಪೆಟ್ಟು ಪಾಡ್ದು ದರೋಡೆ ಮಲ್ತಿನ 4 ಆರೋಪಿಲೆನು ಪೊಲೀಸರು ಪತ್ತದು ಬುಧವಾರ ಪುಲ್ಯಕಾಂಡೆ ಜಾಗೆ ತನಿಖೆಗಲೆ ತಂದು ಬನ್ನಗ ಅಕುಲು ತಪ್ಪಾದ ಬಲಿಪೆರ ತೂತೆರು ಪೊಲೀಸರಿಗೂ ಪೆಟ್ಟು ಪಾಡರೆ ತೂನಗ ಅಕ್ಲಿನ ಕಾರಿಗೂ ಪೊಲೀಸರು ಗುಂಡು ಪಾಡ್ದೇರು ಆರೋಪಿಲು ಪದ್ರಡಾಪನ ಪೊರ್ತುಡು ಇಲ್ಲಡ್ದು ದರೋಡೆ ಮಲ್ತಿನ ಕಾರನ್ನು ಮುಲ್ಕಿ ಕೈತಲ್ ಬಿಡ್ದು ಪೋದಿತ್ತೇರು ಅಂಚಾದ ಜಾಗೆ ಪಿಂದೊನರೆ ಅಕ್ಲಿನಲ್ಲೇ ತಂದು ಬೈದೇರು ಅಪಗ ಅಕುಲು ಪೊಲೀಸರನ್ನ ಮಿತ್ತು ಬೂರ್ದು ಪದ್ರಡಾಯರೆ ಪುಣಿತೇರು ಈ ಪೊರ್ತುಡು ಪೊಲೀಸರಿಗೆ ಪೆಟ್ಟಾದಿತ್ತದು ಆರೋಪಿಲೇನ ಪತ್ತರ ಪೊಲೀಸರು ಕಾರ್ಗೂ ಗುಂಡು ಪಾಡ್ದೇರು 20 ಆರೋಪಿಲೇನ ಕಾರ್ಗೂ ಜೋರು ಪೆಟ್ಟಾದಿತ್ತದು ಅಕ್ಲಿನ ಆಸ್ಪತ್ರೆಗೆ ಸೇರ್ಸಾದನು ಪಡುಪಣಂಬೂರು ಕೈತಲ್ ಈ ಸಂಗತಿ ನಡೆತದನೆಂದು ತೆರೆದು ಬೈದನು ತನಿಖೆ ಸಾಗದನು ಕುಡ್ಲದ ಕದ್ರಾ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಗೂ ಜಮಣಿವರಿ ಪೊಗ್ಗುದು ಒಟ್ರಾಸಿ ವರ್ತನೆ ತೋಜಾದ ಪೂಜೆದ ಭಟ್ರು ಸೇರಿನಂಚ ದೇವಸ್ಥಾನಗೂ ಅಪಚಾರ ಮಲ್ತಿನ ವಿಚಿತ್ರ ಸಂಗತಿ ಅಂಗಾರೆ ಕಾಂಡೆ ನಡೆತದು ಅಂಗರೆ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಡು ಜವಣಿವರಿ ಮರ್ಲು ಕಟ್ಟದು ದೇವಸ್ಥಾನಗೂ ಅಪಚಾರ ಮಲ್ತದೆ ಪುಲ್ಯಕಾಂಡೆ ಬೈಕಡು ಸೀದಾ ಅಂಗಣಗೂ ಬತ್ತದು ದೇವಸ್ಥಾನಗೂ ಪೊಗ್ದು ಭಕ್ತರು ಪೂಜದ ಭಟ್ರು ಸೇರಿನಂಚ ಮಾತಿರೆಲ್ಲ ಪೋಡಿಪಾದೆ ಅಣ್ಣಪ್ಪ ಸ್ವಾಮಿನ ಗುಡಿತ ಎದುರು ಪೋದು ಕಾರಡು ಬಾಕಿಲಿಗೂ ತೊರ್ತುದು ಅಪಚಾರ ಮಲ್ತದೆ ಆತೆ ಅತ್ತಂದೆ ಪೂಜದ ಭಟ್ರೆಗ್ಲ ಪೆಟ್ಟು ಪಾಡ್ದು ದೈವದ ಆಯುಧ ಕೈಕದೆ ತಂದು ಮರಳು ಕಟ್ಟದೆ ಐದು ಬುಕ್ಕ ದೇವಸ್ಥಾನದ ಎದುರದ ಮಂಟಪದ ಮಿತ್ತು ಪೋದು ಮಂಟಪದ ಮಾಡುಗು ನಷ್ಟ ಮಲ್ತದೆ ಆಯನ ಮರಳು ತೂದು ಭಕ್ತರಿಗೂ ಪೂಜದ ಭಟ್ರೆಗೂ ಪೋಡಿಗೆ ಆದಿತ್ತನು ಏರ್ನಲ ಪತ್ತಗ ತಿಕ್ಕಂದೆ ಒಟ್ರಾಸಿ ವರ್ತನೆ ತೋಜಾಯಿನ ಆಯನು ಆಕೆರಿಗೂ ಮಾತಿರ್ಲ ಸೇರ್ದು ಬಲ್ಲಡು ಕಟ್ಟುಪಾಡ್ದೇರು ಪೊಲೀಸರೆನ್ಲೆಪ್ಪುಡಾದು ಆಯನು ಅಕ್ಲಿನ ಸ್ವಾಧೀನಗೂ ಕೊಡ್ತೇರು ಆ ಜವಣಿ ಏರು ಆಯನ ಈ ವರ್ತನೆಗೂ ಕಾರಣ ದಾನೆಂದು ಗೊತ್ತಾತಜೆ ಅಂಡ ಆಯನ ರಾಪಟುಡು ದೇವರಿಗೂ ಕಾಂಡದ ಪೂಜೆ ಆತಜಿಂದು ಮಾಹಿತಿ ಬೈದನು ಐಯುಸಿಪಿ ಆ್ಯಪ್ದು ಪಾಲಿಕೆ ಸುತ್ತದ ಒವ್ವೇ ಲ್ಯಾಬ್ಡು ಡೆಂಗ್ಯೂ ಪರೀಕ್ಷೆ ಮಲ್ತನಲ್ಲ ಐತ ವರದಿ ತಿಕ್ಕುನಂಚ ವ್ಯವಸ್ಥೆ ಮಲ್ಪುಣಂದು ಮೇಯರ್ ಸುಧೀರ್ ಶೆಟ್ಟಿ ಪಂತೇರು ಡೆಂಗ್ಯೂ ಸೀಕ್ ಕುಡ್ಲಾಡ್ ಹೆಚ್ಚೊಂದು ಪುನಃ ಬಗೆಟ್ಟು ಮಹಾನಗರ ಪಾಲಿಕೆಡ ನಡಪಾಯಿನ ವಿಶೇಷ ಸಭೆಟ್ಟು ಗುರ್ಕಾರ್ಯ ವಹಿಸಿದ ಅರ್ಪಾತೆರಿಯರು ರಾಜ್ಯದ ಬೇತೆ ಬೇತೆ ಭಾಗೋಲಿಡು ಡೆಂಗ್ಯೂ ಸೀಕ್ ಜೋರಾಯಿ ನಂಚಿನೆ ಕುಡ್ಲಾ ಮಹಾನಗರ ಪಾಲಿಕೆ ಸುತ್ತುಡ್ಲ ಡೆಂಗ್ಯೂ ಹೆಚ್ಚೊಂದುಂಡು ಅವೇನು ಪತ್ರದಿವರೆಗಾದ ಎಡೇನ ತೆರೆದಿನ ಕುಲುಪ್ಪನ ಸಮಿತಿ ಕಟ್ಟರೆ ಅಂಗಾರೆ ಕುಡ್ಲಾ ಮಹಾನಗರ ಪಾಲಿಕೆ ನಡಪಾಯಿನ ವಿಶೇಷ ಸಭೆಟ್ಟು ನಿಘಂಟು ಮಲ್ತದನು ಈ ಸಮಿತಿಡು ಪಾಲಿಕೆದ ಆಡಳಿತ ಬುಕ್ಕ ಎದುರು ಪಕ್ಷದ ಸದಸ್ಯರು ಕುಡ್ಲದ ಹಿರಿಯ ವೈದ್ಯರು ಡಾಕ್ಟರ್ ಶಾಂತರಾಮ್ ಬಾಡಿಗ ಊರ್ದ ಸಂಘ ಸಂಸ್ಥೆಲು ನಗರದ ಮೆಡಿಕಲ್ ಕಾಲೇಜ್ಲಿನ ಆಡಳಿತ ಪ್ರತಿನಿಧಿಲು ಸಮಿತಿಡು ಉಪ್ಪೇರೆಂದು ಮೇಯರ್ ಸುಧೀರ್ ಶೆಟ್ಟಿ ಪಂಡೇರು ಆರು ಸಭೆಟ್ಟು ಗುರ್ಕಾರ್ಯ ವಹಿಸಿದಿತ್ತೇರು ಮಾಹಿತಿ ಅಂಚಿಂಚಿ ಮಲ್ತನರೆ ಮಾಹಿತಿ ಕೇಂದ್ರ ತಾಪನೆ ಬೊಕ್ಕ ಟೋಲ್ ಫ್ರೀ ಫೋನ್ ವ್ಯವಸ್ಥೆ ಮಲ್ಪುಂಡು
IUCP ಆಪ್ ಹಿಡಿದು ಪಾಲಿಕೆ ಸುತ್ತದ ಒವೇ ಲ್ಯಾಬ್ ಡೆಂಗ್ಯೂ ಪರೀಕ್ಷೆ ಮಲ್ತಂಡಲ ಐತ ವರದಿ ತಿಕ್ಕುನಂಚ ವ್ಯವಸ್ಥೆ ಮಲ್ಪುಂಡು. ಅಲ್ಪ ಜನ MPW ಕಾರ್ಯಕರ್ತರೆಂದಿದ್ದು ಅಕುಲು ಇಲ್ಲೆಡೆ ಪೋದು ಪರೀಕ್ಷೆ ಮಲ್ತದು ಮಾಹಿತಿ ಒಟ್ಟು ಮಲ್ಪರೆ ಉಲ್ಲೆರಂದು ಮೇಯರ್ ಪಂಡೆರು. ಮಲೇರಿಯಾ ಆಪ್ ಹಿಡ್ಲ ನನದು ದಿನಕ್ಲಿಂದ ಕಾರ್ಯ ಮಲ್ಪುನಂಚ ಮಲ್ಪುಣೊಂದು ಆರ್ಪಂಡೆರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತಿರ್ದು ಮಹಾನಗರ ಪಾಲಿಕೆ ವ್ಯವಸ್ಥಿತವಾದ ಕಾರ್ಯತಂತ್ರ ಮುಡಿದು ಡೆಂಗ್ಯೂ ಪತ್ತುಗ ಕನೌಡು ಪ್ರಮಾಣಿತ ಕಾರ್ಯಾಚರಣೆ ವಿಧಾನಗಳನ್ನು ಪಾಲನೆ ಮಲ್ಪಡುದು ಪಂಡೆರು. ನಿಯಂತ್ರಣ ಕ್ರಮಗಳನ್ನು ಬಗೆಟ್ಟು ಜನಕ್ಲಿಗೆ ಮಾಹಿತಿ ಇಜ್ಜಿ ಅಕ್ಲಿಗೆ ಮಾಹಿತಿ ಕೊರಿಯರ್ ಕ್ರಮದೆತನುಂದು ಮಹಾನಗರ ಪಾಲಿಕೆ ಸದಸ್ಯರು ಸಂಗೀತ ಆರ್ ನಾಯಕ್ ಸಲಹೆ ಕೊರಿಯರು. ಎದುರು ಪಕ್ಷದ ಸದಸ್ಯರು AC ವಿನಯರಾಜ್ ಈದುಂಬು 2013-14 ಮಲೇರಿಯಾ ಬಾರಿ ಪರಡದಿತ್ತಿನ ಪೊರ್ತುಡು ಮಲೇರಿಯಾ ಆಪ್ ಬೊಕ್ಕ ಸಮಿತಿ ಕಟ್ಟದು ಐದು ಮಲೇರಿಯಾ ನಿಯಂತ್ರಣ ಮಲ್ತದಿನ ಉದಾಹರಣೆ ಉಂಡು. 7 ವರ್ಷ ಕಾಲ ಕಾರ್ಯಡಿತ್ತಿನ ಈ ಸಮಿತಿ 5 ಬೊಕ್ಕ ಕಾರ್ಯಡಿದ್ದಂದು ಪೋತುಂಡು. ಅವೇ ರೀತಿ ಇತ್ತೆ ಡೆಂಗ್ಯೂ ಸಮಿತಿ ಕಟ್ಟದು ಡೆಂಗ್ಯೂ ಪತ್ತು ಕನೋಲಿಂದು ಸಲಹೆ ಕೊರಿಯರು. ಡೆಂಗ್ಯೂ ಜ್ವರ ಬತ್ತಿ ಬೊಕ್ಕ ಕ್ರಮದಿತ್ತನ್ನ ಬದಲು ಅವು ತಾಗಂದಿನಂಚ ತಡೆಪನವು ಮುಖ್ಯ. ಕುಡ್ಲಡ್ 18-36 ಡಿಗ್ರಿ ಮುಟ ಉಷ್ಣಾಂಶ ಇದ್ದದ್ದು ಡೆಂಗ್ಯೂ ಪರಡುನ ಉಮಿಲು ಉತ್ಪತ್ತಿಗೆ ಒಂದು ಅನುಕೂಲದ ವಾತಾವರಣ. ಅಂಚಾದು ಉಮಿಲು ಉಂಡಾವಂದಿನಂಚ ಮೂಲುಡೆ ತಡೆಪುನ ಕೆಲಸ ಆವಡುಂದು ಡೆಂಗ್ಯೂ ನಿಯಂತ್ರಣ ನೋಡಲ್ ಅಧಿಕಾರಿ ಡಾ ನವೀನ್ ಚಂದ್ರ ಕುಲಾಲ್ ಪಂಡೆರು. ಶಾಸಕಿಯರು ವೇದವ್ಯಾಸ್ ಕಾಮತ್, ಎದುರು ಪಕ್ಷದ ನಾಯಕಿಯರು ಪ್ರವೀಣ್ ಚಂದ್ರ ಆಳ್ವ, ಒತ್ತು ಮೇಯರ್ ಸುನೀತಾ, ಕಮಿಷನರ್ ಆನಂದ್ CL ಚರ್ಚೆಡು ಪಾಲ್ಗೊಳ್ಳುತ್ತಿದ್ದರು. ಇವತ್ತೇ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಕೂಡ ಓಪನ್ ಮಾಡ್ತೇವೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಎಲ್ಲಿಯಾದರೂ ಕೂಡ ಡೆಂಗ್ಯೂ ಪ್ರಕರಣ ಏನೋ ಪತ್ತೆಯಾದಂಥ ಸಂದರ್ಭದಲ್ಲಿ ಈಗಾಗಲೇ IACP ಎಂಬಂತಹ ಆ್ಯಪಿನ ಮುಖಾಂತರ ನಮಗೆ ಯಾವ ಲ್ಯಾಬಲ್ಲಿ ಕೂಡ ಬ್ಲಡ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದರ ರಿಪೋರ್ಟು ನಮಗೆ ಸಿಗ್ತದೆ. ಸಿಕ್ಕಿದ ತಕ್ಷಣ ಆ ಒಂದು ಸಂಬಂಧಪಟ್ಟಂತಹ ಏನು ಹೆಲ್ತ್ ಸೆಂಟರ್ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾಹಿತಿ ರವಾನೆ ಆಗ್ತದೆ. ಮಾಹಿತಿ ರವಾನೆ ಆದಂಥ ಸಂದರ್ಭದಲ್ಲಿ ಡೆಂಗ್ಯೂ ಪ್ರಕರಣ ಪತ್ತೆಯಾದ ಸಂದರ್ಭದಲ್ಲಿ ಆ ಮನೆಗೆ ತಕ್ಷಣ ಭೇಟಿ ಕೊಡುವಂಥದ್ದು ಮತ್ತು ಆ ಪರಿಸರದಲ್ಲಿ ಒಂದು ಸಲ ನಾವು ಸ್ಪ್ರೇ ಮಾಡುವಂಥದ್ದು. ಹಾಗೆಯೇ MPW ವರ್ಕರ್ಸ್ ಅಲ್ಲಿ ಪರಿಸರದಲ್ಲಿ ಎಲ್ಲಿಯಾದರೂ ನೀರು ನಿಂತಿದ್ದರೆ, ಎಲ್ಲಿಯಾದರೂ ಬಕೆಟಲ್ಲಿ ನೀರು ನಿಂತಿದ್ದರೆ, ಇಲ್ಲದ್ರೆ ಪಾಟಲ್ಲಿ ನೀರು ನಿಂತಿದ್ದರೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ರಾಹುಲ್ ಗಾಂಧಿಗೆ ವಿರೋಧ ತೋಜಾದ ಬಿಜೆಪಿ ನಡಪಾಯಿನ ಪ್ರತಿಭಟನೆಡು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಬುರ್ಚಾಂದಿ ಪಾತಿರ ಪಂಡಿನೆಕ್ ಕಾಂಗ್ರೆಸ್ ಪಕ್ಷ ಬಾರಿ ವಿರೋಧ ತೋಜಾದಂಡು ತಾಕತ್ತಿತ್ತಂಡ ಇಂಕ್ಲಿನ ಕಾರ್ಯಕರ್ತನ ಮುಟ್ಟದು ತುವಾಡಂದು ದುಂಬದ ಮಂತ್ರಿ ಬೀರಮಾನತ್ ರೈ ಭರತ್ ಶೆಟ್ಟಿಯರಿಗೂ ಸವಾಲ್ ಪಾಡ್ತಿರು. ರಾಹುಲ್ ಗಾಂಧಿಗೆ ಎದುರಾದ ಬಿಜೆಪಿ ನಡಪಾಯಿನ ಪ್ರತಿಭಟನೆಡು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಮಲ್ತಿ ಭಾಷಣಗೂ ಕಾಂಗ್ರೆಸ್ ಪಕ್ಷ ಬಾರಿ ವಿರೋಧ ತೋಜಾತಂಡು. ಭರತ್ ಶೆಟ್ಟಿಗೆ ತಾಕದಿತ್ತಂಡ ಎಂಕ್ಲಿನ ಕಾರ್ಯಕರ್ತನು ಮುಟ್ಟದು ತುವಾಡಂದು ರಾಜ್ಯದ ದುಂಬದ ಮಂತ್ರಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಬೀರಮಾನತ್ ರೈ ಏಕವಚನಡು ಭರತ್ ಶೆಟ್ಟಿಯರ ಮಿತ್ತು ತೀವ್ರ ತೋಜಾಯರು. ಕುಡ್ಲಾಡು ಸುದ್ದಿಗೋಟೋಡ ರಮಾನತ್ ರೈ ಪಾತಿರ್ದು ಭರತ್ ಶೆಟ್ಟಿ ಉರಿ ನಾಲಾಯಕ್ ಶಾಸಕೇಂದು ಪಂಡಿನ 6 ವಚನ ಭ್ರಷ್ಟ ಪಂಡದು ದೂರ್ದೇರು. ಅಮರ್ನಾಥ್ ಶೆಟ್ಟಿಯರದು ರಾಜಕೀಯ ಮಿತ್ತು ಬತ್ತದು ಅರೆಗೆ ಕೈಕೋರ್ನ ವ್ಯಕ್ತಿ ಆದಿತ್ತದು ಆಯ್ಗ ರಾಹುಲ್ ಗಾಂಧಿ ವಿಚಾರ ಪಾತಿರ್ನ ಯೋಗ್ಯತೆ ಇಜ್ಜಿಂದ ಪಂತಿರು. ಹಿಂಸೆ ಮಲ್ಪನ ಸರಿಯತ್ತಂದು ಪಂಡಿನೇನು ಅಪಚಾರ ಮಲ್ತಿನ ಮಾತ್ರಾತ್ ಕಿತ್ತಂಡೆಗೆ ಹಾಕೊಡೊಂದು ಪಂತೆ. ಜಿಲ್ಲೆದ ಕಾಂಗ್ರೆಸ್ ನಾಯಕಿಯಾದ ತಾನ್ ಆಯ್ಗ ಸವಾಲ್ ಪಾಡುವೆ ತಾಕತ್ತಿತ್ತಂಡ ಎಂಕ್ಲಿನ ಕಾರ್ಯಕರ್ತಗ ಹಾಕದು ತೂಲಾಂದು ಏಕವಚನಡೆ ಪಂಡಿರು. ರಾಹುಲ್ಗೂ ಎದುರಾದ ಗಳಸದಿನ ಶಬ್ದಲು ಏರೆಗೆ ಲಗಾವ ಅಪ್ಪಣೊಂದು ಸುರುಕು ತೂವನಡು. ಭರತ್ ಶೆಟ್ಟಿ ಬೇತಕ್ಲಿನ ಪುಟ್ಟನ ಪ್ರಶ್ನೆ ಮಲ್ಪನ ದುಂಬು ಅರೆನ ಪುಟ್ಟದ ಬಗೆಟ್ಟು ಯೋಚನೆ ಮಲ್ಪಡಂದು ಆರು ಏವ್ರ ಪಿದೈ ಪಾಡಿಯರು. ಈ ಬಗೆಟ್ಟು ಪೊಲೀಸ್ ಇಲಾಖೆ ಭರತ್ ಶೆಟ್ಟಿ ಮಿತ್ತು ಕೇಸ್ ಪಾಡ್ದು ಜೈಲಿಗೆ ಪಾಡುಡು ರಮಣತ್ ರೈ ಒತ್ತಾಯ ಮಲ್ತಿರು. ವಿಧಾನ ಪರಿಷತ್ ಸದಸ್ಯ ರೈವನ್ ಡಿಸೋಜಾ, ಮಮತಾ ಎಸ್ ಕಟ್ಟಿ, ಶಶಿಧರ್ ಹೆಗ್ಡೆ, ಶುಭೋದಯ ಆಳ್ವ, ನವೀನ್ ಡಿಸೋಜಾ, ಆಶ್ರಫ್, ಪ್ರಕಾಶ್ ಸಾಲಿಯಾನ್, ರಮಾನಂದ ಪೂಜಾರಿ, ಚಿತ್ತರಂಜನ್ ಶೆಟ್ಟಿ, ಸಲೀಂ, ಸುರೇಂದ್ರ ಕಾಂಬ್ಳಿ, ನೀರಜ್ ಪಾಲ್, ಅಪ್ಪಿ, ಇಮ್ರಾನ್, ಸುಹಾನ್ ಆಳ್ವ, ಭಾಸ್ಕರ್ ರಾವ್ ಸುದ್ದಿ ಕೊಟ್ಟುಡಿದ್ದರು. ಅವನು ಏಕವಚನ ರಾಹುಲ್ ಗಾಂಧಿ, ನಾವು ಕೂಡ ಅವನು ಏಕವಚನ ಮಾತಾಡಬೇಕಾಗಿದೆ. ಅವನೊಂದು ಯೋಗ್ಯತೆ ಇಲ್ಲದ ಮನುಷ್ಯ. ಒಂದು ಸಂದರ್ಭದಲ್ಲಿ BJP ವಚನ ಭ್ರಷ್ಟ ಅಂತ ಹೇಳುವಂಥ HD ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅಂತ ಹೇಳಿ ಪ್ರಚಾರ ಮಾಡಿದರು. ಆ ವಚನ ಭ್ರಷ್ಟತೆ ಸಂದರ್ಭದಲ್ಲಿ ಇವನು ಜನತಾ ದಳದ ಪಕ್ಷದಲ್ಲಿದ್ದ ಆ ವಚನ ಭ್ರಷ್ಟ ಒಂದು ಸಂಘಟನೆ ಅವರೇ ಹೇಳಿದ ಮಾತನ್ನು ನಾನು ಯಾಕೆ ಒಂದು ಹೇಳೋದು. ಈ ಒಂದು ಮನುಷ್ಯ ಅಲ್ಲಿ ಅಮರನಾಥ್ ಶೆಟ್ಟಿಯವರ ಕೃಪಾ ಆಶೀರ್ವಾದದಿಂದ ರಾಜಕೀಯವಾಗಿ ಮೇಲಕ್ಕೆ ಬಂದಿದ್ದಾನೆ. ಅವರಿಗೂ ಕೈ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಚಾರಗಳಲ್ಲಿ. ಅದು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅಂಥ ಒಬ್ಬ ವ್ಯಕ್ತಿ
ಒಂದು ಮಾತನ್ನು ಹೇಳಿದ್ದಾನೆ, ರಾಹುಲ್ ಗಾಂಧಿ ಅವರಿಗೆ ಕಪಾಲಕ್ಕೆ ಹೊಡಿಬೇಕು ಅಂತೇಳಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು, ಒಂದು ವಿರೋಧ ಪಕ್ಷ ನಾಯಕನಾಗಿ ಅವನು ಯಾರಿಗೋ ಕೆಟ್ಟದಾಗಿ ಮಾತಾಡಲಿಲ್ಲ. ಹಿಂಸೆಯನ್ನ ಮಾಡುವುದು ಸರಿಯಲ್ಲ ಅಂತ ಹೇಳುವಂಥ ಮಾತು ಬಿಟ್ಟರೆ ಬೇರೆ ಏನನ್ನ ಹೇಳಲಿಲ್ಲ. ಅಂಥ ವ್ಯಕ್ತಿಯ ಮೇಲೆ ಬಹುಶಃ ಅಪಪ್ರಚಾರ ಮಾಡಿ ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಬೇಕಾದ್ರೆ, ನಾನು ಇವತ್ತು ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಅವನಲ್ಲಿ ಸವಾಲಾಗ್ತೇನೆ. ಈ ವಿಚಾರದಲ್ಲಿ ನೀನು ಯಾವುದಾದ್ರೂ ಒಬ್ಬರು ಸಾಮಾನ್ಯ ಕಾರ್ಯಕರ್ತರ ಮೇಲೆ ಕೈ ಮಾಡು, ಮತ್ತೆ ಈ ಜಿಲ್ಲೆಯಲ್ಲಿ ಏನಾಗ್ತದೆ ನಾನು ನೋಡುವ. ನಾವು ಹಿಂಸೆಯ ಪ್ರತಿಪಾದಕರು ಖಂಡಿತ ಅಲ್ಲ. ಬಹುಶಃ BJಪಿಯವರು ಯಾವತ್ತೂ ಹಿಂಸೆಯ ಪ್ರತಿಪಾದಕರು. ರಾಹುಲ್ ಗಾಂಧಿ ಹೇಳಿದ್ದಷ್ಟೇ, ನೀವು ಹಿಂಸೆ ಮಾಡ್ತೀರಿ, ಅದು ಹಿಂದೂ ಧರ್ಮ ಅದನ್ನು ಒಪ್ಪುವುದಿಲ್ಲ, ಹಿಂಸೆಗೆ ಸಾಕಾರ ಮಾಡ್ತೀರಿ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ. ಅರ್ಕುಳ ಪರಂಗಿಪೇಟೆದ ಅನುದಾನಿತ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆಗೆ ರಡ್ಡ್ ಕ್ಲಾಸ್ ಕೋಣೆಲಿನ MRPL CSR ನಿಧಿ ಹಿಡಿದು 25 ಲಕ್ಷ ರೂಪಾಯಿ ಅನುದಾನಡು ಕಟ್ಟಾದ ಕೊಡ್ತಡು. CSR ನಿಧಿತ ಹಿರಿಯ ಮ್ಯಾನೇಜರ್ ನಾಗರಾಜ್ ರಾವ್ ಹೊಸ ಕ್ಲಾಸ್ ಕೋಣೆಲಿನ ಉದ್ದೀಪನ ಮಲ್ತಿರು. ಪರಂಗಿಪೇಟೆ ಎಜುಕೇಷನ್ ಸೊಸೈಟಿದ ಆಡಳಿತಗೂ ಸೇರಿದಪ್ಪನ ಅರ್ಕುಳ ಪರಂಗಿಪೇಟೆದ ಅನುದಾನಿತ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆಗೆ ಅಗತ್ಯೊಪ್ಪನ ರಡ್ಡ್ ಕ್ಲಾಸ್ ಕೋಣೆಲಿನ MRPL ಸಂಸ್ಥೆ CSR ನಿಧಿ ಹಿಡಿದು 25 ಲಕ್ಷ ರೂಪಾಯಿ ಅನುದಾನಡು ಒದಗಾದಿತ್ತದು ಆಯ್ತ ಉದ್ದೀಪನ ಆಂಡು. MRPL ದ CSR ನಿಧಿತ ಹಿರಿಯ ಮ್ಯಾನೇಜರ್ ನಾಗರಾಜ್ ರಾವ್ ಹೊಸ ಕ್ಲಾಸ್ ಕೋಣೆಲಿನ ಉದ್ದೀಪನ ಮಲ್ತಿರು. ನಾಗರಾಜರಾವ್ ಪಾತಿರ್ದು ಎಂಕ್ಲಿನ ಸಂಸ್ಥೆ ಸಮಾಜಗೂ ಬೋಡಾಯಿನ ಕಾರ್ಯುಲಿಗೆ ಕೈ ಜೋಡಿಸ ಒಂದು ಬೈದರು. ಕರಿನ ಕೊರೋನಾ ಪೊರ್ತುಡು ಸೇರಿನಂಚೆ ಎತ್ತೋ ಸರ್ತಿ CSR ನಿಧಿ ಹಿಡಿದು ಸಾಯವದಗಾದನೆಂದು ಪಂಡಿರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಕಂಪ್ಯೂಟರ್ ಕೋಣೆಲಿನ ಉದ್ದೀಪನ ಮಲ್ತದ ಎಡ್ಡೆಪ್ಪು ಹೈಕೇರು. ಶಾಲೆ ಆಡಳಿತ ಮಂಡಳಿ ಗುರ್ಕಾರ್ಯರ ಅರ್ಕುಳ ಬೂಡು ವಜ್ರನಾಥ ಶೆಟ್ಟಿ ಗುರ್ಕಾರ್ಮೆ ವಹಿಸಿದಿತ್ತರು. ಶಾಲೆ ಕಟ್ಟುವಣ ಕಟ್ಟುನೇಕ ಸಹಾಯಕರ್ನ ಇರುವೆರೆಗೂ ಮರ್ಯಾದೆ ಮಲ್ತರು. ಶಾಲಾ ಅಭಿವೃದ್ಧಿ ಮಂಡಳಿ ಗುರ್ಕಾರ್ಯರು ಎಕೆ ಜಯರಾಮ್ ಶೇಖ, ಶಾಲೆ ಸಂಚಾಲಕಿಯರಿ ಗೋವಿಂದ ಶೆಣೈ, ಅಡ್ಯಾರ್ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಅಬ್ದುಲ್ ಜಲೀಲ್, ಅಡ್ಯಾರ್ ಗ್ರಾಮ ಪಂಚಾಯತ್ ಸದಸ್ಯರು ಸುಚಿತ್ರ ಪದ್ಮನಾಭ, ಕೃಷ್ಣಕುಮಾರ್ ಪೂಂಜಾ, ಸಪ್ರಿಲಾ ಒಡೆಯರ್, ಶಾಲೆ ಮುಖ್ಯಸ್ಥರು KR ದೇವದಾಸ್, ವಿಶಾಲಾಕ್ಷಿ, ಶೈಲಾ ಕಾರ್ಯಕ್ರಮ ಪಾಲ್ಗೊಂಡಿರು. ಭುವನೇಶ್ವರಿ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರು. ಶುಭವಾಗಲಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ, ಹುಷಾರಾಗಲಿ. ಮತ್ತು ನಾವಿರುವಾಗ ಒಂದೊಂದು ಶಾಲೆಯಲ್ಲಿ 30-35 ಟೀಚರ್ಗಳು ಮತ್ತು ಮಕ್ಕಳಿಗೆ ಅಡ್ಮಿಷನ್ಗೆ TC ಬರೀಲಿಕ್ಕೆ ಜನ ಇಲ್ಲ. ಹಾಗಾಗಿ ಮಕ್ಕಳನ್ನು ಬಿಡುವುದು, ಎಲ್ಲಿಯಾದರೂ ಮನೆಯಲ್ಲಿ ಇರಪ್ಪ ಅಂತ ಹೇಳೋ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಶಾಲೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ, ಶಿಕ್ಷಕರ ಸಂಖ್ಯೆ ಕೂಡ ಗಣನೀಯವಾಗಿ ಇಳಿದಿದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ಆದರೆ ನಮ್ಮ ಪ್ರದೇಶದಲ್ಲಿ ಇವತ್ತು ಈ ಒಂದು ಅರ್ಕುಳ ಗ್ರಾಮದ ಅಡ್ಯಾರ್ ಗ್ರಾಮದಲ್ಲಿ ಒಂದು ಶಾಲೆಯ ಅವಶ್ಯಕತೆ ಇದೆ. ಈ ಭಾಗದ ಎಲ್ಲ ಜನರ ಬೇಡಿಕೆಗಳನ್ನು ಈಡೇರಿಸುವಂತಹ ಈ ಅನುದಾನಿತ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆ ಇವತ್ತು ಮೇಲೆ ಅಪ್ಗ್ರೇಡ್ ಆಗ್ತಾ ಇದೆ. 10ನೇ ತರಗತಿವರೆಗೆ ಹೋಗಬೇಕು, ಕಂಪ್ಯೂಟರ್ ಮಟ್ಟದ ಶಿಕ್ಷಣ ಕೊಡಬೇಕು. ಮಕ್ಕಳು ಬ್ಯಾಂಡ್ ಬಾರಿಸಿ ಬಂದಾಗ ನಾನಿಸಿದೆ ಇಲ್ಲಿ ಜಪ್ಪುನ ಬ್ಯಾಂಡ್ ಇಲ್ಲಿ ಬಂದಿದೆ ಅಂತ, ಅಂದ್ರೆ ಆ ತರದ ಬ್ಯಾಂಡ್ ಶಿಕ್ಷಣ ಕೊಟ್ಟಿದ್ದಾರೆ. MRPL ಅವರ CSR ಫಂಡಿನಿಂದ 2 ಕೊಠಡಿಗಳನ್ನ ಒಳ್ಳೆಯದಾಗಿ ನಿರ್ಮಿಸಿ ಅದನ್ನ ಇವತ್ತು ಆ MRPL ನವರು ಬಂದು ಅದನ್ನು ಉದ್ಘಾಟಿಸಿದ್ದಾರೆ. ಅದೇ ರೀತಿ ನಮಗೆ ಇಲ್ಲಿಗೆ ಬಂದಂತ ಐವನ್ ಡಿಸೋಜರವರು ಒಳ್ಳೆಯ ಮಾತುಗಳನ್ನಾಡಿ ನಮ್ಮನ್ನೆಲ್ಲ ರಂಜಿಸಿ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಇಲ್ಲಿಯ ಹೆತ್ತವರು ಮತ್ತು ಪೋಷಕರು ನಮಗೆ ಬಹಳ ಒಳ್ಳೆಯ ಸಹಾಯವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಈ ಶಾಲೆಗೆ ವಿದ್ಯಾರ್ಥಿಗಳನ್ನು ಕಳುಹಿಸಿ ಈ ಶಾಲೆಯ ವಿದ್ಯಾರ್ಥಿಗಳು ದೇಶದ ಉತ್ತಮ ಪ್ರಜೆಗಳಾಗಬೇಕು. ಅದೇ ರೀತಿ ಈ ಶಾಲೆಯಿಂದ ಕಲಿತಂತ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಉತ್ತಮ ಸಾಧನೆಯನ್ನು ಮಾಡಿ ಒಳ್ಳೊಳ್ಳೆಯ ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಇಲ್ಲಿಯ ಶಿಕ್ಷಕ ವೃಂದದವರು ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಅವರು ಬಹಳ ಶ್ರಮಪಟ್ಟು ಈ ವರ್ಷ ನಮ್ಮ ಶಾಲೆಗೆ 100% ಫಲಿತಾಂಶ ಬರುವವರೆಗೆ
ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ. ಕುಡ್ಲದ ಪಾದುವ ಬರವು ಸಂಸ್ಥೆ ವಿಶೇಷವಾದ ಬಡವರಿಗೆ ಭಾರಿ ಎಡ್ಡೆ ಗುಣಮಟ್ಟದ ಬರವು ಕೊರ್ಪುನೆತ ಒಟ್ಟುಗು ಕುಡ್ಲನಗರುಡು ಪ್ರತಿಷ್ಠಿತ ಸಂಸ್ಥೆ ಆದ ಬುಳಿದನೆಂದು ಧರ್ಮಗುರು ಮ್ಯಾಕ್ಸಿಮಿಯಲ್ ನೊರುನ್ನ ಪಂತೆರು ಪಾದುವ ಪದವಿ ಪೂರ್ವ ಕಾಲೇಜ್ದ ಬೊಳ್ಳಿ ಪರ್ಬದ ಗುರ್ತಮೂರ ಬುಡುಗಡೆ ಬೊಕ್ಕ ಈ ಸಾಲದ ವಿದ್ಯಾರ್ಥಿ ಸಂಘ ಉದಿಪನ ಲೇಸಡು ಆರ್ಪಾ ತೆರೆಯರು. ಕುಡ್ಲದ ಪಾದುವ ಪದವಿ ಪೂರ್ವ ಕಾಲೇಜ್ದ ಬೊಳ್ಳಿ ಪರ್ಬದ ವರ್ಷಾಚರಣೆ ಲೆಕ್ಕುಡು ಗುರ್ತಮೂರ ಬುಡುಗಡೆ ಬೊಕ್ಕ 2024-25ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಸಂಘದ ಉದಿಪನ ಲೇಸು ಬೆಂದೂರದ ಸಂತ ಸೆಬೆಸ್ಟಿಯನ್ ಸಭಾಂಗಣುಡು ನಡೆತಂಡ ಕುಡ್ಲ ಧರ್ಮ ಕ್ರೈಸ್ತ ಪ್ರಾಂತ್ಯದ ಧರ್ಮಗುರು ಮ್ಯಾಕ್ಸಿಮ್ ಎಲ್ ನೊರುನ್ನ ಲೇಸು ಉದಿಪನ ಮಲ್ತದ ಎಡ್ಡೆಪು ಬಯಕಿಯರು ಎಡ್ಡೆ ಉದ್ದೇಶದಿ ಒಂದು ತಾಪನೆ ಆಯ್ನ ಪಾದುವ ಬರವು ಸಂಸ್ಥೆ ವಿಶೇಷವಾದ ಬಡವರಿಗೆ ಭಾರಿ ಎಡ್ಡೆ ಗುಣಮಟ್ಟದ ಬರವು ಕೊರ್ಪುನೆತ ಒಟ್ಟುಗು ಇತ್ತೆ ಕುಡ್ಲನಗರುಡು ಪ್ರತಿಷ್ಠಿತ ಸಂಸ್ಥೆ ಆದ ಬುಳಿತಂಡ ಐಟ್ಲ ಪದವಿ ಪೂರ್ವ ಕಾಲೇಜು ಜಾತ್ಯತೀತವಾದ ಎಡ್ಡೆ ಬರವುದ ಗುಣಮಟ್ಟನು ಬುಡಂದೆ ಒರಿಪ ಒಂದು 25 ಸಂವತ್ಸರ ಮುಗಿತಿನವು ಪುಗರುನ ಸಂಗತಿಯಿಂದ ಪಂಡೇರು. ಸ್ಪೆಕ್ಟ್ರಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಖ್ಯ ಕಾರ್ಯತೂವನಾಧಿಕಾರಿ ಜೀವನ್ ಸುಲ್ದಾನ ಮಲ್ಲ ಬಿನ್ನೆರಾದ ಪಾತಿರ್ದು ಕಾಲೇಜು ಜೀವನ ಒರಿ ವ್ಯಕ್ತಿನ ಬದುಕನ್ನು ಕಟ್ಟರೆ ಅವಕಾಶ ಮಲ್ತ ಕೊರ್ಪಿನ ವೇದಿಕೆ ಆದುಂಡು ಬದುಕದ ಗೆಲ್ಮೆಗ ಪೊರ್ತುನು ಸರಿಯಾದ ಗಳಸೊಂದು ನಿಘಂಟದ ಉದ್ದೇಶ ಮುಟ್ಟುಡುಂದು ಪಂಡೇರು. ವಿದ್ಯಾರ್ಥಿ ನಾಯಕರಿಗೂ ಅಕ್ಲಿನ ಕರ್ತವ್ಯ ತೂವನ್ನ ಜವಾಬ್ದಾರಿನ ಪಾದುವ ಬರವು ಸಂಸ್ಥೆಲಿನ ಸಂಚಾಲಕರು ಧರ್ಮಗುರು ವಾಲ್ಟರ್ ಡಿಸೋಜಾ ವಹಿಸಾದ ಕೊರಿಯರು. ವಾಲ್ಟರ್ ಡಿಸೋಜಾ ಪಾತಿರ್ದು ಪಾದುವ ಪದವಿ ಪೂರ್ವ ಕಾಲೇಜು 25 ವರ್ಷ ಮುಗಿತನು ಪಂಡ ಆ ಎತ್ತರ ಮುಟ್ಟರೆ ಸಂಸ್ಥೆದ ಸಂಚಾಲಕರು ಪ್ರಿನ್ಸಿಪಾಲರು ಉಪನ್ಯಾಸಕರು ಬೊಕ್ಕ ಕರ್ತವ್ಯಡುಪ್ಪನ ಕುಲು ಅಂಚನೆ ಪರ ವಿದ್ಯಾರ್ಥಿಲಿನ ಕೊಡುಗೆ ದಿಂಜ ಉಂಡು. ಸಂಸ್ಥೆದ ಭವಿಷ್ಯದ ಅಭಿವೃದ್ಧಿ ಕೆಲಸೊಡ್ಲ ಮೊಕ್ಲಿನ ಕೊಡುಗೆ ಬೊಕ್ಕ ಸಹಾಯ ಸಹಕಾರ ಅಗತ್ಯ ಬೋಡಾತನೆಂದು ಪಂಡೇರು. ಬರೋ ಕಲ್ಪನಕ್ಲಿಗ ಪ್ರತಿಜ್ಞೆ ಮಲ್ಪಾಯಿರು. ಕಾಪು ಶ್ರೀ ಪೊಸಮಾರಿಗುಡಿ ದೇವಸ್ಥಾನ ಜೀರ್ಣೋದ್ಧಾರ ಹೊಂದಿದ್ದದು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಕ್ಷೇತ್ರಗೂ ಬರೊಂದುಲ್ಲೆರು. ಸ್ಟಾರ್ ಕ್ರಿಕೆಟರ್ ಸೂರ್ಯಕುಮಾರ್ ಯಾದವ್ ಮಾರಿಗುಡಿ ದೇವಸ್ಥಾನಗೂ ಪೋದು ವಿಶೇಷ ಸೇವೆ ಸಂದಾದರು. ಒಡಿಪು ಜಿಲ್ಲೆ ಕಾಪು ತಾಲೂಕದ ಪುದರ್ಪೋಯಿ ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನ ವೀರ ಪೊಸ ಮಲ್ತ ಕಟ್ಟೊಂದಿತ್ತದು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಮಾರಿಗುಡಿಗೆ ಬತ್ತದು ಶ್ರೀ ಮಾರಿಯಮ್ಮನ ಉಚ್ಚಂಗಿ ದೇವಿನ ಇಂಬು ನಟ್ಟೊಂದುಲ್ಲೆರು. ಕ್ರಿಕೆಟ್ ಗೊಬ್ಬದ ಸಾಧಕರು ಸ್ಟಾರ್ ಕ್ರಿಕೆಟರ್ ಸೂರ್ಯಕುಮಾರ್ ಯಾದವ್ ಬೊಡಿದಿನ ಒಟ್ಟುಗೂ ಕಾಪು ಪೊಸ ಮಾರಿಗುಡಿ ದೇವಸ್ಥಾನಕ್ಕೆ ಪೋದು ದೇವಿಗೆ ವಿಶೇಷ ಸೇವೆ ಸಂದಾದರು. ಈ ಪೊರ್ತುಡಾರು ಮಾಧ್ಯಮದ ಕ್ರೀಡಾಪಾತಿರ್ದು ಟೀಂ ಇಂಡಿಯಾ ವಿಶ್ವಕಪ್ ಗೆಂದಿನ ವಿಚಾರ ಬೊಕ್ಕ ಅಕೇರಿದ ಪಂತಡು ಕ್ಯಾಚ್ ಓದಂಟ ಬಗೆಟ್ ಅಭಿಪ್ರಾಯ ತೆರಿಪಾಯಿರು. ಸಾನ್ನಿಧ್ಯ ಕ್ಷೇತ್ರಗಳು ನಮ್ಮ ಹೊರಟ ಒಂದೇ ದಿನ ಇಲ್ಲು ದರೋಡೆ ಬೊಕ್ಕ ಅಂಗಡಿಗ ಕಲ್ವೆರು ಪೋಗು ದಿನ ನಡೆತದುಂಡು. ಸರ್ಕಾರ ಸೋತು ಪೋತುನೊಂದು ಒಂದೆಟ್ಟು ಲಕ್ಕದ ತೋಜೊಂದುಂಡು ಶಾಸಕರು ವೇದವ್ಯಾಸ್ ಕಾಮತ್ ದೂರ್ದೇರು. ಕುಡ್ಲಾ ದಿನ್ಕಾಯಿ ವಿಧಾನಸಭಾ ಕ್ಷೇತ್ರದ ಶಾಸಕರು ವೇದವ್ಯಾಸ್ ಕಾಮತ್ ಕುಡ್ಲಾಡು ಸುದ್ದಿಗಾರರ ಪಾತಿರ್ದು ಇಂಚಿಪ್ಪದ ದಿನೊಕ್ಲಿಡು ಕುಡ್ಲಾಡು ಕಲ್ವೇರ್ನ ಉಪದ್ರ ಹೆಚ್ಚಾತನು ದರೋಡೆ ಎಲ್ಲ ನಡತುಂಡು. ಒಂದೇ ದಿನ ಅಂಗಡಿ ಹಿಡಿದು ಕಂಡಿನ ಇಲ್ಲ ದರೋಡೆ ಮಲ್ತಿನ ನಡತದುಂಡು. ಒಂದೆಡ್ದು ಜಿಲ್ಲದ ಜನಕುಲು ಪೋಡಿದರು. ಸರ್ಕಾರ ಇಡೀ ಸೋತುದಿನ ಒಂದೆಟ್ಟು ಲಕ್ಕದ ತೋಜೊಂದುಂಡು ದೂರಿಯರು. ಅಪರಾಧ ಕಮ್ಮಿ ಮಲ್ಪನ ದಿಟ್ಟಿಡು ಕ್ರಮದ ತಂದ್ರೆ ಒತ್ತಾಯ ಮಲ್ತಿನ ಶಾಸಕರು ಬಿಜೆಪಿ ಸರ್ಕಾರದ ಪೊರ್ತುಡು ಕುಡ್ಲಾ ರಕ್ಷಣೆ ಜಂದಿನ ಚಾತನಂದು ಪಂಡದಿತ್ತಿನ ಶಾಸಕರು ಯುಟಿ ಖಾದರ್ ಇತ್ತ ಸ್ಪೀಕರ್ ಆದುಲ್ಲೇರು. ಇತ್ತೆ ಇತ್ತದ ಸರ್ಕಾರದ ಆಡಳಿತದ ಪಗ ಆ ಒಂದು ಪುನಃ ಸಂಗತಿಲಿನ ಬಗೆಟ್ಲ ಪಾತೆರಡೊಂದು ಪಂಡೇರು. ಉಸ್ತುವಾರಿ ಮಂತ್ರಿಯರ ಜಿಲ್ಲೆಗೆ ಬತ್ತದ ಈ ಕೇಸ್ಲಿನ ಬಗೆಟ್ ಎಂಚಿನ ಮಾಹಿತಿ ದೆತ್ತೊಂದಿರಂದು ಗೊತ್ತುಜಿ. ಗೃಹ ಮಂತ್ರಿಯರ್ಲ ಅರಣ್ಯ ಇಲಾಖೆದ ಒಟ್ಟುಗೂ ಆ ರೀತಿದ ಚರ್ಚೆ ಮಲ್ಪೇರು ಗೊತ್ತುಜಿ. ಅಡ್ಡ ಜಿಲ್ಲೆದ ಜನಕ್ಲಿನ ಪೋಡಿಗೆ ದೂರ ಮಲ್ಪಿನ ಬಗೆಟ್ ಸರ್ಕಾರ ಕ್ರಮ ದೆತ್ತನುಡೊಂದು ವೇದವ್ಯಾಸ್ ಕಾಮತ್ ಒತ್ತಾಯ ಮಲ್ತೇರು. ಉಸ್ತುವಾರಿ ಸಚಿವರು ಇದರ ಬಗ್ಗೆ ಏನು ಸಭೆಯನ್ನ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಉಸ್ತುವಾರಿ ಸಚಿವರು ಮಂಗಳೂರಿಗೆ ಬಂದಾಗ ಇದರ ಬಗ್ಗೆ ಎಷ್ಟರ ಮಟ್ಟಿಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಾರ್ವಜನಿಕ ಹಿತದೃಷ್ಟಿಯಿಂದ ಇದರ ಬಗ್ಗೆ ಯಾವುದಾದ್ರೂ ಕ್ರಮಗಳನ್ನು ಕೈಗೊಳ್ಳಬೇಕು. ಎಲ್ಲಿಂದ ಕಳ್ಳರು ಬರ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಉಸ್ತುವಾರಿ ಸಚಿವರು ಇರ್ಬೋದು, ಕಾಂಗ್ರೆಸ್ನ ನಾಯಕರು ಯಾವುದಾದ್ರೂ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡದೆ ಯಾವುದೇ ರೀತಿಯ ಕಳ್ಳರನ್ನು ಬಂಧಿಸುವ ದೃಷ್ಟಿಯಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಪ್ರೇರಣಾದಾಯಕವಾದಂಥ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು ಕೂಡ ಇವತ್ತು ಸರ್ಕಾರದ ವತಿಯಿಂದ ಇರ್ಬೋದು ಅಥವಾ ಜಿಲ್ಲಾಡಳಿತ ವತಿಯಿಂದ ಅಥವಾ ಕಾಂಗ್ರೆಸ್ನ ನಾಯಕರು ಮಾಡದೇ ಇರುವಂಥದ್ದು ಬಹಳ ತುಂಬ ದುಃಖಕರವಾಗಿದೆ. ಹಾಗಾಗಿ ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ
ನಮ್ಮ ಮಂಗಳೂರಿನ ಸ್ಪೀಕರ್, ಇವತ್ತಿನ ಸ್ಪೀಕರ್ UT ಖಾದರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಿದ್ದರು. ಏನು ಅಂತೇಳಿದರೆ, ಮಂಗಳೂರು ಸುರಕ್ಷಿತವಾಗಿಲ್ಲ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದದ ಕಾರಣ ಮಂಗಳೂರಿನಲ್ಲಿ ಈ ರೀತಿಯ ಬೇರೆ ಬೇರೆ ಪ್ರಕರಣಗಳು ಅವತ್ತು ನಮ್ಮ ಬೆಳಕಿಗೆ ಬರ್ತಾ ಇದೆ ಅಂತೇಳೋದ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟು ಅವತ್ತು ಮಂಗಳೂರಿನ ಜನ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸ್ಕೊಳ್ತಾ ಇದ್ರು. ನಾನಿವತ್ತು ಮಾನ್ಯ ಸ್ಪೀಕರ್ ಅವರಿಗೆ ಹೇಳಲಿಕ್ಕೆ ಬಯಸಿದ್ದೇನೆ, ಇದರ ಬಗ್ಗೆ ನೀವು ಎಷ್ಟು ಮೀಟಿಂಗನ್ನು ಮಾಡಿದ್ರಿ, ನೀವು ಎಷ್ಟು ಈ ರೀತಿಯ ಆಗುವಂಥ ಘಟನೆಗಳ ಬಗ್ಗೆ ನಿಮ್ಮ ಯಾವ ರೀತಿಯ ನೀವು ಒಂದು ಕ್ರಮವನ್ನು ಕೈಗೊಳ್ಳೋದಷ್ಟರಲ್ಲಿ ನೀವು ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿದ್ರಿ. ಅದರಲ್ಲಿ ಕೂಡ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆಯ ಮಂತ್ರಿಗಳಿಗೂ ಮತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು, ಅದೇ ರೀತಿ ಸ್ಪೀಕರ್ ಆದಂಥ ಖಾದರ್ ಅವರಿಗೂ ನಾನು ಹೇಳಲಿಕ್ಕೆ ಬಯಸಿದ್ದೇನೆ, ನಿಮ್ಮ ಆಡಳಿತದ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಬೇರೆ ಬೇರೆ ರೀತಿಯ ಬನಿಯನ್ ಗ್ಯಾಂಗ್, ಚಡ್ಡಿ ಗ್ಯಾಂಗ್, ಆ ಗ್ಯಾಂಗ್, ಈ ಗ್ಯಾಂಗ್ ಅಂತೇಳೋ ರೀತಿಯ ಹೆಸರನ್ನು ಪಡ್ಕೊಂಡು ಇಲ್ಲಿ ಬಂದು ಅವರು ಇಲ್ಲಿ ದರೋಡೆ ಮಾಡ್ತಾ ಇರುವಂಥ ಕಾಣುವಾಗ ನೀವು ನಿಮ್ಮ ಆಡಳಿತದ ಚುಕ್ಕಾಣಿಯನ್ನು ಸರಿಯಾಗಿ ಇಟ್ಟುಕೊಂಡು ಇದನ್ನೆಲ್ಲ ನಿಗ್ರಹಿಸುವಂಥ ಜವಾಬ್ದಾರಿ ಮೇಲಿದೆ, ಸರಿಪಡಿಸಿ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳ್ತಾ, ಈ ಹೆದರಿದಂಥ ಜನರಿಗೆ ಇನ್ನಷ್ಟು ಧೈರ್ಯ ಕೊಡಬೇಕಾದಂಥ ಜವಾಬ್ದಾರಿಯಲ್ಲಿ ಜನರು ಭಾಳ ಜಾಗೃತಿಯುತದಿಂದ ತಮ್ಮ ಜೀವನವನ್ನು ನಡೆಸುವ, ತಮ್ಮ ಜವಾಬ್ದಾರಿಗಳನ್ನು ಮರೆಯದೆ ತಮ್ಮ ಯಶಸ್ವಿಯಾಗಿ ಜೀವನ ಮಾಡಲಿ ಅಂತ ಹೇಳುತ್ತಾರೆ. ರಾಹುಲ್ ಗಾಂಧಿಗೆ ಎದುರಾದ ಪ್ರತಿಭಟನೆ ಮಲ್ತೊಂದುಪ್ಪುನ ಬಿಜೆಪಿ ಕೀಳುಮಟ್ಟದ ರಾಜಕಾರಣ ಮಲ್ತೊಂದುಂಡು ಒರಿ ವೈದ್ಯರಾದಪ್ಪುನ ಭರತ್ ಶೆಟ್ಟಿ ಅರನ ಗತ್ತಗು ತಕ್ಕ ಪಾತೆರಡೆಂದು ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಕುಡ್ಲಡು ಸುದ್ದಿ ಕುಟ್ಟೋಡು ಪಂತೆರು. ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಜ ಅಂಗಾರೆ ಕುಡ್ಲಾಡು ಸುದ್ದಿ ಕುಟ್ಟೋಡು ಪಾತೆರ್ದು ರಾಹುಲ್ ಗಾಂಧಿಗೆ ಎದುರಾದ ಬಿಜೆಪಿ ಕೀಳುಮಟ್ಟದ ರಾಜಕಾರಣ ಮಲ್ತೊಂದುಂಡು ಒರಿ ವೈದ್ಯರಾದಪ್ಪುನ ಡಾಕ್ಟರ್ ಭರತ್ ಶೆಟ್ಟಿಯರು ಅರಿನ ಗತ್ತಗು ತಕ್ಕ ಪಾತೆರಡು. ಭರತ್ ಶೆಟ್ಟಿ ಏವ್ರ ಬರ್ಪಾವನಂಚಿನ ಭಾಷಣ ಮಲ್ತಿನೇಕು ಸುಮೋಟು ಕೇಸ್ ಪಾಡ್ದು ಬಂಧನ ಮಲ್ಪೊಡುಂದು ಆರು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಲ್ತಿರು. ರಾಹುಲ್ ಗಾಂಧಿಯರನ್ನ ಕೆಪ್ಪೆಗೆ ಹಾಕೊಡು ಎಂಕಲು ಅತ್ಯಾರ ಕೈಕದೆತನ ಪಂಡಿನ ಭರತ್ ಶೆಟ್ಟಿ ಪಾತಿರ ಕೀಳುಮಟ್ಟದ ರಾಜಕಾರಣಗೂ ಸಾಕ್ಷಿ ಎಂದು ಐವನ್ ಡಿಸೋಜ ಪಂಡಿರು. ರಾಹುಲ್ ಗಾಂಧಿ ಭಾಷಣ ನೋಡಿದ್ದು ದಾನೆ ಮಲ್ಪೊಡುಂದು ತೋಜಂದಿನ ಬಿಜೆಪಿ ಇಂಚಿನ ಕೀಳುಮಟ್ಟಗೂ ಜೈದಂಡು ರಾಹುಲ್ ಗಾಂಧಿ ಅರಿನ ಭಾಷಣ ಮಾತ ಧರ್ಮಲಿನ ಬಗೆಟ್ ತೆರಿಪಾದು ಏರೇನೆಲ್ಲ ದ್ವೇಷ ಮಲ್ಪಂದೆ ಮಾತೆರ್ಲ ಪ್ರೀತಿಡು ತೂಲೆಂದು ಪಂತೆರು. ರಾಹುಲ್ ಭಾಷಣ ಉತ್ತರ ಕೊರಿಯಾ ಸಂಸದರು ಇತ್ತಿನ ಪ್ರಧಾನಮಂತ್ರಿಗಳ ಸಾಧ್ಯ ಆದಿಜ್ಜಾಂಡ್ ಪ್ರಧಾನಿ ಸೇರಿನಂಚ ಬಿಜೆಪಿದ ಬಂಡಾಳನು ದೇಶದ ಜನಕ್ಲಿನ ಎದುರು ಪಿದೈ ಪಾಡ್ನೆಕ್ ಏವ್ರೋಡು ಅರಿನ ಪಾತ್ರನು ತಿರ್ಗಾದು ಈ ರೀತಿ ಮಲ್ತೊಂದುಲೇರಿಂದ ಐವನ್ ಡಿಸೋಜ ಏವ್ರ ತೋಜಾಯರು. ದ್ವೇ ಪೊರ್ತುಡು ಆರು ಶಂಕರ ಪೀಠದ ಸ್ವಾಮೀಜಿಲು ರಾಹುಲ್ ಗಾಂಧಿಯನ್ನು ಸಮರ್ಥನೆ ಮಲ್ತಿನ ವಿಚಾರನ್ನ ದುಂಬುದಿಯೇರು. ಡಾಕ್ಟರ್ ಅವರು ನಾನು ಹಿಂದುತ್ವ ಅವರನ್ನ ಹೊಡೆದಾಕಬೇಕು, ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ, ನೀವು ಶಸ್ತ್ರಾಸ್ತ್ರ ತೆಗೆದು ಏನು ಬೇಕು ಮಾಡಲಿಕ್ಕಿದೆ ಮಾಡಿ. ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್, ಶಸ್ತ್ರಾಸ್ತ್ರವನ್ನು ನಾವು ತೆಗಿತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಆನ್ ಎ ಒಫೆನ್ಸಿವ್, ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತು. ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತಾದರೆ ಅವರ ಮೇಲೆ ಸೋಮೋಟೋ FIR ಅನ್ನು ರಿಜಿಸ್ಟರ್ ಮಾಡಬೇಕು. ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತಾಗಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿಜೆಪಿಯವರು ಮತ್ತು ಈ ಡಾಕ್ಟರ್ ಭರತ್ ಶೆಟ್ಟಿ ಅಂತವರು. ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಇಮ್ಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕು. ಯತ್ವಾಸಿ ಸಾಮರ್ಥ್ಯದ ಜೋಕ್ಲೆನು ನಮ್ಮ ಮರ್ಯಾದಿಡಿತು ಓಡೊಂದು ಡಿಸಿಪಿ ದಿನೇಶ್ ಕುಮಾರ್ ಪಂತೆರು. ಶಕ್ತಿನಗರದ ಸಾನ್ನಿಧ್ಯ ಯತ್ವಾಸಿ ಸಾಮರ್ಥ್ಯದ ಜೋಕ್ಲೆನ ವಸತಿ ಶಾಲೆ ಬೊಕ್ಕ ತರಬೇತಿ ಸಂಸ್ಥೆಡ್ ಈದ್ ಮಿಲನ್ ಆಚರಣೆ ಕಾರ್ಯಕ್ರಮ ಉದಿಪನ ಮಲ್ತದ ಅರ್ಪಾತಿರಿಯರು. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಯತ್ವಾಸಿ ಸಾಮರ್ಥ್ಯದ ಜೋಕ್ಲಿನ ವಸತಿ ಶಾಲೆ ಬೊಕ್ಕ ತರಬೇತಿ ಸಂಸ್ಥೆಡ್ ಈದ್ ಮಿಲನ್ ಕಾರ್ಯಕ್ರಮ ನಡೆತಂಡು. ಸಾನ್ನಿಧ್ಯ ಶಾಲೆದ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಇದ್ಕೊಂಡರು. ಜಮಯಾತುಲ್ ಫಲ್ಹಾ ಕುಡ್ಲಾ ನಗರದ ಘಟಕದ ನಿಲ್ಲೆಟ್ಟು ನಡೆತಿನ ಕಾರ್ಯಕ್ರಮವನ್ನು ಡಿಸಿಪಿ ದಿನೇಶ್ ಕುಮಾರ್ ಉದಿಪನ ಮಲ್ತೆರು. ಎಕ್ಸ್ಪರ್ಟೈಸ್ ಸಂಸ್ಥೆದ ನಿರ್ದೇಶಕರು ಹಾಜಿ ರಹೀಂ ಕರ್ನೀರ್, ಸುಲ್ತಾನ್ ಗೋಲ್ಡ್ ಅಂಡ್ ಡೈಮಂಡ್ಸ್ ದ ಆಡಳಿತ ನಿರ್ದೇಶಕರು ಡಾಕ್ಟರ್ TM ಅಬ್ದುಲ್ ರವೂಫ್, ಪತ್ರಕರ್ತರು ಪುಷ್ಪರಾಜ್ BN,
ಎಂಎಎಸ್ ಗ್ರೂಪ್ದ ಆಡಳಿತ ನಿರ್ದೇಶಕರು ಹಾಜಿ ಮೊಹಮ್ಮದ್ ಇಕ್ಬಾಲ್, ಮಹಾನಗರ ಪಾಲಿಕೆ ಸದಸ್ಯರು ಜಗದೀಶ್ ಬೋಳೂರು ಪಾಲ್ದೆತ್ತೊಂಡರು. ಶ್ರೀ ಗಣೇಶ ಸೇವಾ ಟ್ರಸ್ಟ್ ಗುರ್ಕಾರ್ಯರು ಮಹಾಬಲ ಮಾರ್ಲಾ ಗುರ್ಕಾರ್ಮೆ ವಹಿಸುತ್ತಿದ್ದರು. ಡಿಸಿಪಿ ದಿನೇಶ್ ಕುಮಾರ್ ಪಾತಿರ್ದು ಯತ್ವಾಸಿ ಸಾಮರ್ಥ್ಯದ ಜೋಕ್ಲಿನ ನಮ್ಮ ಮರ್ಯಾದಿಡಿತು ಓಡೊಂದು ಪಂಡಿರು. ಸಾನ್ನಿಧ್ಯ ಶಾಲೆದ ವಿಶೇಷ ಜೋಕುಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪದ್ ಕುರಿಯರು. ವಿಶೇಷ ಸಾಮರ್ಥ್ಯದವರು ಅಂತ ಹೇಳ್ತೇವೆ. ಅವರಿಗೆ ಏನಾದರೂ ಒಂದು ಅಡಚಣೆ ಆದರೆ ಅಲ್ಲಿ ಪ್ರಥಮ ಹೆಜ್ಜೆ ಇಟ್ಟುಕೊಂಡಿರ್ತಕ್ಕಂಥವರು ಪೊಲೀಸ್ ಇಲಾಖೆ. ಹಿಂದೆನೆ ಬರದೇನೆ ತಪ್ಪು ಮಾಡಿದ್ದೇನೆ, ನಮ್ಮ ಪೊಲೀಸ್ ಆಯುಕ್ತರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನ. ಅದೇ ರೀತಿ ಇಂತಹ ಒಂದು ವಿಶೇಷ ಶಾಲೆಗಳಿಗೆ ಆಗಿಂದಾಗೆ ನಾವು ಎಲ್ಲರೂ ಭೇಟಿ ನೀಡ್ತಾ ಇದ್ರೆ ನಮಗೆ ಆ ದೇವರು ಯಾವ ರೀತಿಯಲ್ಲಿ ಕರುಣೆ ತೋರಿಸಿದ್ದಾರೆ. ನಾವು ನಮ್ಮ ಜೊತೆಯಲ್ಲೇ ಹುಟ್ಟಿದಂತಹ ಈ ವಿಶೇಷ ಚೇತನಗಳು ಏನಿದೆ ಅವರನ್ನ ನಾವು ಯಾವ ರೀತಿ ಗೌರವದಿಂದ ಕಾಣಬೇಕು, ಯಾವ ರೀತಿಯಲ್ಲಿ ನಾವು ಜೀವನವನ್ನ ಸಾಗಿಸಬೇಕು ಅಂತನ್ನುವಂತಹ ಒಂದು ತಿಳುವಳಿಕೆ ನಮ್ಮೆಲ್ಲರಿಗೂ ಸಿಗುತ್ತೆ. ಹೇಗೆಂದರೆ ನಾವು ಪ್ರಥಮವಾಗಿ ನೀರಿರೋದು ಒಂದು ಗಿಡವನ್ನ ಅಥವಾ ಒಂದು ಗಾರ್ಡನ್ ಅನ್ನ ಮಾಡ್ತೇವೆ. ಆದರೆ ನೀವು ಇವತ್ತು ನಿಮ್ಮ ಸುತ್ತಮುತ್ತ ನೋಡಿ, ಮೇಲಿಂದ ಮಳೆ ಸುರಿಯುತ್ತದೆ, ನೀರು ಯಾರು ಅದು ಪ್ರಕೃತಿ. ಅದು ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇರ್ತೀವಿ. ರಾಷ್ಟ್ರೀಯ ರಾಜಮಾರ್ಗ ತಾಜೆತ್ತ ಕೋಟೆಕಾರದ್ದು ಸೋಮೇಶ್ವರ ದೇವಸ್ಥಾನ ಉಳ್ಳಾಲ ರೈಲು ಆಫೀಸಿಗೆ ಸಾಗುವ ಮಾರ್ಗದ ಸೋಮೇಶ್ವರ ರೈಲ್ ಗೇಟ್ ರೈಲ್ ಪಟ್ಟಿದ ಕಾಮಗಾರಿ ಸಂಬಂಧ ಬುಧವಾರದ್ದು ಒಂಜುವಾರ ಮುಟ್ಟ ಬಂದ್ ಆದುಪ್ಪುಣಂದು ಪ್ರಕಟಣೆ ತೆರಿಪಾದರು. ಸೋಮೇಶ್ವರ ರೈಲ್ ಗೇಟ್ ಬುಧವಾರದ್ದು ಬಂದ್ ಆತಂಡು. ರಾಷ್ಟ್ರೀಯ ರಾಜಮಾರ್ಗ ತಾಜೆಡ್ದ ಕೋಟೆಕಾರ ಮಾರ್ಗದ ಸೋಮೇಶ್ವರ ದೇವಸ್ಥಾನ ಉಳ್ಳಾಲ ಪುರಸಭೆ ಜೋಡ್ಸವನ ಮಾರ್ಗದ ಉಳ್ಳಾಲ ರೈಲ್ ಆಫೀಸ್ ಕೈತಲ್ದ ಸೋಮೇಶ್ವರ ರೈಲ್ ಗೇಟ್ ಉಂದಾತುಂಡು. ಜುಲೈ 10 ಬುಧವಾರ ಕಾಂಡೆ 10 ಗಂಟೆ ಹಿಡಿದು ಜುಲೈ 14 ಅಂಗಾರೆ ಮುಟ್ಟ ರೈಲ್ವೆ ಗೇಟ್ ಮುಚ್ಚುನುಂದು ದಕ್ಷಿಣ ರೈಲ್ವೆದ ಸೆಕ್ಷನ್ ಇಂಜಿನಿಯರಿಂಗ್ ವಿಭಾಗದ ಪ್ರಕಟಣೆ ತೆರಿಪಾತನು. 7 ದಿನದ ಈ ರೈಲ್ವೆ ಲೆವೆಲ್ ಕ್ರಾಸಿಂಗ್ ತುರ್ತು ರೈಲ್ ಪಟ್ಟಿದ ಕಾಮಗಾರಿ ಕೈಕದೆ ತೊಂದುಂಡು. ಅಂಚಾದ ಈ ಮಾರ್ಗಡು ಸಂಚಾರ ನಿಷೇಧ ಮಲ್ಪುಣಂದು ಪ್ರಕಟಣೆ ತೆರಿಪಾದ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಇಲ್ಲಿ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.